ಚಿತ್ರದುರ್ಗ ತಾಲೂಕಿನ ಸಿರಿಗೆರೆ ಗ್ರಾಮದ ಶ್ರೀ ತರಳಬಾಳು ಜಗದ್ಗುರು ಬೃಹನ್ಮಠದಲ್ಲಿ ಅಣ್ಣನ ಬಳಗದವರಿಂದ ಏರ್ಪಡಿಸಿದ ಹರಿಹರ ಮಹಾಕವಿಯ ಜಯಂತಿಯನ್ನು ಕುರಿತು ಉಪನ್ಯಾಸವನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಅಣ್ಣನ ಬಳಗದ ಅಧ್ಯಕ್ಷರಾದ BS ಮರಳಸಿದ್ದಪ್ಪನವರು ವಿಶೇಷವಾಗಿ ಮಾತನಾಡಿ, ಹರಿಹರ ಬಹುತೇಕ ಶಿವಶರಣರನ್ನು ಕುರಿತು ರಚಿಸಿದ ಕೃತಿಗಳನ್ನು ಪ್ರಸಿದ್ಧವಾಗಿವೆ. ಇದರ ರಗಳೆಯಲ್ಲಿ ಶಿವನ ಆರಾಧನೆ ಮತ್ತು ಭಕ್ತಿಯ ಪ್ರಧಾನವಾಗಿದೆ. ವಿದ್ಯಾರ್ಥಿಗಳು ಕಾವ್ಯ ಮತ್ತು ರಗಳೆಗಳನ್ನು ಓದುವಂತಹ ಹವ್ಯಾಸವನ್ನು ಬೆಳೆಸಿಕೊಳ್ಳಬೇಕು ಎಂದರು. ಶಾಲಾ ವಿದ್ಯಾರ್ಥಿಗಳು ಛಲ ಮತ್ತು ಆತ್ಮಸ್ಥೈರ್ಯವನ್ನು ಬೆಳೆಸಿಕೊಳ್ಳಬೇಕು ಎಂದರು. ಕಾರ್ಯಕ್ರಮದಲ್ಲಿ ಮಹಾಕವಿಯ ಹರಿಹರನ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ವಿಶೇಷವಾಗಿ ಹರಿಹರನ ಬಗ್ಗೆ ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟಿದ್ದಾರೆ. ಹರಿಹರ ಮಹಾಕವಿ ರಗಳೆಗಳಿಗೆ ಪ್ರಸಿದ್ಧರಾದಂತಹ ಕವಿ. ಹೇಗೆ ಉಪನ್ಯಾಸಕರು ಹೇಳಿದ್ರಲ್ಲ, ಒಬ್ಬೊಬ್ರು ಒಂದೊಂದು